ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ ಕರಿ ನವೆಂಬರ್ ತಿಂಗಳು ಉದಿಪನಾದ ಮಾರ್ಚ್ ಮುಟ್ಟದ 5 ತಿಂಗಳದ ವರದಿನ ಮಂಡಿಸಾವುನ ವಾರ್ಷಿಕ ಸಾಮಾನ್ಯ ಸಭೆ ಕೊಲ್ಯ ಶ್ರೀ ಶಾರದಾ ಸದನ ಸಭಾಂಗಣಡು ಐತರ ಕಾರಣಡ ಪಾಯರು ಸಭೆದ ಗುರ್ಕಾರ್ಮಣ ವಹಿಸೊಂದು ಪಾತೆರ್ನ ಅಧ್ಯಕ್ಷರು ಶ್ರೀ ಸೌಂದರ್ಯ ರಮೇಶ್ ಕರಿ 5 ತಿಂಗಳು ಸೌಂದರ್ಯ ಓಂ ಸಾಯಿ ಸಹಕಾರಿ ಎಡ್ಡ ರೀತಿರು ಕಾರ್ಯಚಟುವಟಿಕೆಯನ್ನು ದಾಖಲಿಸಾದು ದುಂಬರಿಯೊಂದುಂಡು ಕೇವಲ ಸಾಲ ಪಡೆಪುನವೇ ಸದಸ್ಯರಾದ ಪುನಕ್ಲೆನ ಉದ್ದೇಶ ಇರಬಲ್ಲಿ ಸಹಕಾರಿ ಸಂಘಗ ಸದಸ್ಯರಾದ ಸಮಾಜದ ಅಭಿವೃದ್ಧಿ ಬೇಲೆಗ್ಲ ಸಹಕಾರ ಕೊರಡು 5 ತಿಂಗಳದ ಅವಧಿಡು ಈ ಪರಿಸರಡು ಕೊಲ್ಯಗ ಒಂಜಿ ಎಡ್ಡೆ ಬಸ್ತಂಗುದಾನದ ಸಾಮಾಜಿಕ ಸೇವೆಯನ್ನು ಒದಗಾದ ಸಂಘದ ಸದಸ್ಯರನ ಪೈಕಿಡು ಎಸ್ಎಸ್ಎಲ್ಸಿ ಪಿಯುಸಿಡು ಎಡ್ಡೆ ಅಂಕ ಪಡೆಯಿನ ಜೋಕ್ಲಿಗೆ 5,000 ರೂಪಾಯಿ ಕೊಡ್ದು ವಿದ್ಯಾರ್ಥಿ ವೇತನ ಕೊರ್ಪ ಪಂಡ ತೆರಿಪಾಯಿನ ಶ್ರೀ ಸೌಂದರ್ಯ ರಮೇಶ್ ದುಂಬುದ ದಿನಕ್ಲೆಡು ಇಂಚಿತ್ತಿ ಎಡ್ಡೆ ಸೇವಾ ಚಟುವಟಿಕೆಗೆ ಮಾತೆನಲ ಸಹಕಾರ ಬೋರ್ಡ್ ಪಣದಕ್ಕೆ ನೋಡಿರು. ನಮ್ಮ ಸದಸ್ಯರುಗಳ ಕಷ್ಟದಲ್ಲಿ ನಾವು ಭಾಗಿಯಾಗಬೇಕು. ಇದೊಂದು ನಮಗೆ ಒಳ್ಳೆಯ ಅವಕಾಶ. ಈ ಅವಕಾಶವನ್ನು ನಾವೆಲ್ಲರೂ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಒಂದು ಅನುಭವಿಸಬೇಕಾಗುತ್ತೆ. ಯಾಕಂದರೆ ನಮ್ಮ ಸಹಕಾರಿ ಸಂಘದ 575 ರೂಪಾಯಿ ನನ್ನ ಈ 1 ವರ್ಷದ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. 575 ರೂಪಾಯಿ ಮೆಂಬರ್ ಕೊಡೋದು, ಸಾಲ ತಗೊಳ್ಳೋದು, ಇದು ಖಂಡಿತ ಸಹಕಾರಿ ಸಂಘದ ಧ್ಯೇಯ ಅಲ್ಲ. ಸಹಕಾರಿ ಸಂಘ ಅಂತ ಹೇಳಿದರೆ ನೀವು ನಮ್ಮ ಸದಸ್ಯರಾದ ಮೇಲೆ ನಿಮಗೆ ಎಲ್ಲ ಈ ಸಂಘದಲ್ಲಿ ಈ ಸೌಂದರ್ಯ ಓಂ ಸಾಯಿಗೆ ನೀವೊಬ್ಬರು ಪಾಲುದಾರರು. ಸೌಂದರ್ಯ ರಮೇಶ ಈ ಪಾಲುದಾರರಲ್ಲಿ ಒಬ್ಬ ಅಧ್ಯಕ್ಷ. ಈ ಅಧ್ಯಕ್ಷ ಇರುವ ಗಂಟೆ ನಂದು, ನೀವು ನಾಳೆ ನೀವು ಅಧ್ಯಕ್ಷರಾಗಬಹುದು. ಇದರಲ್ಲಿ ಎಲ್ಲರೂ ಈ ಸಂಘನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡ್ರೆ, ಯಾಕಂದರೆ ಅಕ್ಕಪಕ್ಕದಲ್ಲಿ ಎಲ್ಲ ಸಹಕಾರಿ ಸಂಘಗಳು ಇದ್ದಾವೆ. ಆ ಸಹಕಾರಿ ಸಂಘಗಳು ಏನೇನು ಕೆಲಸ ಮಾಡ್ತದೋ ಅದನ್ನಕ್ಕಿಂತ 1 ಪಟ್ಟು ಆದರೂ ನಾವು ಜಾಸ್ತಿ ಮಾಡಬೇಕಾಗುತ್ತೆ. ನಾನು ಇವಾಗ ಸಹಕಾರಿ ಸಂಘ ಮಾಡಿದ್ದು 1 ವರ್ಷ ಆಯಿತು. ಸುಮಾರು 10-20 ವರ್ಷಗಳಿಂದ ಇಲ್ಲಿ ಸಹಕಾರಿ ಸಂಘಗಳು ನಡೀತಾ ಇದೆ. ಒಂದು ಚಿನ್ನಾಭರಣ ಅಡವಿಡೋದು, ಸಾಲ ಕೊಡೋದು, ಬಡ್ಡಿ ತಗೊಳ್ಳೋದು, ಇದು ಸಹಕಾರಿ ಸಂಘದ್ದು ಇದಲ್ಲ. ಯಾಕಂದರೆ ನಾನು ಇವಾಗ 1 ವರ್ಷದಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಒಂದು ಮಾಡಿದ್ದೀವಿ. ಯಾಕಂದರೆ ನಿಮ್ಮೆಲ್ಲ ಸಹಕಾರದಿಂದ ಆ ಬಸ್ ಸ್ಟ್ಯಾಂಡ್ ಒಂದು ಆಗಿದೆ. ಅದರಲ್ಲಿ ಈಗ 1 ವರ್ಷದಲ್ಲಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಇಬ್ಬರಿಗೆ. ಯಾಕಂದರೆ ಮಾಧ್ಯಮದಲ್ಲಿ ನಾವು ಸಾಕಷ್ಟು ಪ್ರಚಾರ ಕೊಟ್ಟಿದ್ದೀವಿ. ಅದರಲ್ಲಿ ನಮಗೆ 2 ಹೆಸರು ಮಾತ್ರ ಬಂದಿದೆ. 2 ನಾವು 5,000 ರೂಪಾಯಿ ಸಾಲ ಕೊಟ್ಟಿದ್ದೀವಿ. ಇನ್ನೂ ನಮ್ಮದು ಉದ್ದೇಶಗಳು ಹಲವಾರಿದ್ದಾವೆ. ಯಾಕಂದರೆ ಈಗಿನ ಕಾಲದಲ್ಲಿ ದುಡ್ಡು ಇದೆ, ದುಡ್ಡು ಕಳ್ಕೊಳ್ತೀವಿ ಗ್ಯಾರಂಟಿ. ಮೊನ್ನೆ ಕೊಡಗಿನಲ್ಲಿ ಯಾವ ಥರ ಆಯಿತು, ಕೇರಳದಲ್ಲಿ ಯಾವ ಥರ ಆಗಿದೆ ಅಂತ ಎಲ್ಲ ನಿಮ್ಗೆ ಅನುಭವ ಇದೆ. ದುಡ್ಡು ಕೂಡಿಡುವುದು ಒಂದೇ ಅಲ್ಲ. ನಮ್ಮ ಜೀವಮಾನದಲ್ಲಿ ಏನಾದರೂ ಒಂದು ಬಡಬಗರಿಗೆ ಸಹಾಯ ಮಾಡಿದರೆ ಅದೇ ಮೇಲ್ಗಡೆ ಹೋಗುವ ನಮ್ಗೆ ಅದರದ್ದು ಒಂದು ಸ್ವಲ್ಪ ಫಲ ಸಿಗುತ್ತೆ. ಇವಾಗ ಎಷ್ಟೆಷ್ಟು ದುಡ್ಡು ಇರೋರು ಕೊಡಗಿನಲ್ಲಿ ಪೂರ್ತಿ ಮಣ್ಣಿನಲ್ಲಿ ಮುಚ್ಚೋಯಿತು. ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವೆಲ್ಲ ಸಹಕಾರಿಗಳು ಆದಷ್ಟು ಜನ ಮೆಂಬರ್ಶಿಪ್ಗಳನ್ನ ಮಾಡೋಣ. ಇದೊಂದು ಒಗ್ಗಟ್ಟಿನ ಸ್ನೇಹದ ಒಂದು ಸೌಂದರ್ಯ ಅಂತ ಹೇಳಿದರೆ ಅದು ಒಂದು ಎಲ್ಲ ನಮ್ಮ ಸಹಕಾರದಿಂದ ನಾವು ಎಲ್ಲರೂ ತರೋದು. ನಮ್ಮ ಇನ್ನೊಬ್ಬ ಬಡಬಗರು ಯಾರಾದಿದ್ರೆ ಅವರಿಗೆ ಸಹಾಯ ಮಾಡೋದು, ನಮ್ಮಲ್ಲಿ ಯಾರಾದರೂ ಬಡಬಗರೆ ಅವರಿಗೆ ಒಂದು ಸಹಾಯ ಮಾಡೋದು, ಲೋನ್ ತಗೊಳ್ಳೋದು, ಲೋನ್ ಕಟ್ಟೋದು. ಆಮೇಲೆ ನೀವು ಯಾವುದಾದ್ರೂ ವ್ಯಾಪಾರ ಮಾಡೋದಾದ್ರೆ ಲೋನ್ ಕೊಡ್ತೀವಿ. ಆಮೇಲೆ ನೀವು ಯಾವುದಾದ್ರೂ ವೆಹಿಕಲ್ ತಗೊಳ್ಳೋದಾದರೆ, ಮನೆ ಕಟ್ಟೋದಾದರೆ, ಆದರೆ ಒಂದು ಇದು 10 ಜನರ ದುಡ್ಡು ಎಲ್ಲರೂ ಪ್ರಾಂಪ್ಟಾಗಿ ಕಟ್ಟಬೇಕು. ಕಟ್ಟಿಬಿಟ್ಟು ಆಮೇಲೆ ಬರದೇ ಇರುವವರು ಇರ್ತಾರೆ ಕೆಲವರು. ಆದರೆ ಇದು ಸಹಕಾರಿ ಸಂಘದಲ್ಲಿ ಏನಂತ ಹೇಳಿದ್ರೆ ಕಟ್ಟಂಥವರಿಗೆ ಇರುವಷ್ಟು ಪನಿಷ್ಮೆಂಟ್ ನಿಮ್ಮ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇಲ್ಲ. ಯಾಕಂದರೆ ಈ ಸಹಕಾರಿ ಸಂಘ ಅಂದರೆ ಎಲ್ಲರೂ ಮೆಂಬರ್ಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲುವಷ್ಟು ತಾಕತ್ತೈತೆ. ನೀವು ಒಂದು ವೇಳೆ ಕಟ್ಟಿಲ್ಲ ಅಂದರೆ ಎಲ್ಲ ಮೆಂಬರ್ಗಳಿಗೆ ಒಂದು ನೋಟಿಸ್ ಕೊಟ್ಬಿಟ್ಟು ಅವರೆಲ್ಲ ಮನೆ ಬಾಗಿಲು ನೀವು ಬಂದುಬಿಟ್ಟು ಅದ್ರ ವಸೂಲು ಮಾಡುವ ಒಂದು ವಿಶೇಷವಾದ ಇದರಲ್ಲಿದೆ. ಅದರಿಂದಾಗಿ ತಗೊಂಡವರು ಎಲ್ಲರೂ ಕಟ್ಟಿ, ಇನ್ನು ಏನಾದರೂ ನಿಮಗೆ ಒಳ್ಳೆಯದಕ್ಕೋಸ್ಕರ ತಗೊಂಡ್ಬಿಟ್ಟು ಬೇರೆ ವಿಧದಲ್ಲಿ ಕಟ್ ಮಾಡಿ ಏನಾದರೂ ಆದಾಯ ಬರುವ ವಿಧಾನದಿದ್ದರೆ ಅದಕ್ಕೆ ನಾವು ನಿಮಗೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಪರಿಸರದಲ್ಲಿ ನಾವು ಏನೇನು ಒಂದು ಸ್ವಚ್ಛ ಭಾರತ ಆಗಲಿ ಇಲ್ಲ ಯಾವುದರ ಬಗ್ಗೆ ನಾವು ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟರು ಅದಕ್ಕೆಲ್ಲರೂ ನಾವೊಂದು ಫೋನ್ ಮಾಡಿದ ಕೂಡಲೇ ನೀವೆಲ್ಲರೂ ಬಂದು ಸಹಕಾರ ಕೊಟ್ಟರೆ ನಾವು, ಯಾಕಂದರೆ ಇವಾಗ ನವೆಂಬರ್ 2ನೇ ತಾರೀಕಿಗೆ ಸ್ವಚ್ಛ ಭಾರತದ ಒಂದು ಗಾಂಧಿ ಜಯಂತಿ, ಅವತ್ತೊಂದು ಏನಾದರೂ ಒಂದು ಪ್ರೋಗ್ರಾಮ್ ಹಮ್ಮಿಕೋಬೇಕಂತಿದ್ದೀವಿ. ನನ್ನ ಒಂದೇ ಒಂದು ಉದ್ದೇಶ, ನನ್ನ ಅಧ್ಯಕ್ಷದಲ್ಲಿ ಇಲ್ಲಿ ಸಾಲ ಕೊಡುವುದೇ ಒಂದು, ಆದರೆ ಬೇರೆ ಬೇರೆ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡಬೇಕು. ಸಮಾಜಮುಖಿಯಾಗಿ ನಾವು ಕೆಲಸಗಳನ್ನು ಮಾಡಿದರೆ ಅದು ಸಾರ್ವಜನಿಕವಾಗಿ ಅನುಕೂಲ ಆಗ್ತದೆ. ಏನಾದರೂ ಅಂಥ ಕೆಲಸಗಳಿದ್ರೆ ನೀವು ಸದಸ್ಯರುಗಳು ಬಂದುಬಿಟ್ಟು ನಮಗೆ ಮುಖೇನ ಬಂದುಬಿಟ್ಟು ಹೇಳ್ಬೋದು, ಈ ಥರ ಯಾರಾದರೂ ನಮ್ಮ ಮೆಂಬರ್ಗಳು ಕಷ್ಟದಲ್ಲಿದ್ದಾರೆ, ಮೆಂಬರ್ಗಳಿಗೆ ಸಹಕಾರ ಮಾಡಲ್ಲ. ಆದಷ್ಟು
ಮೆಂಬರ್ ಆದವರಿಗೆ ಆ ಸವಲತ್ತುಗಳನ್ನೆಲ್ಲ ಕೊಡ್ತೀವಿ. ಮೊನ್ನೆ ಒಬ್ಬರು ಯಾರೋ ಬಂದರು, ನಮಗೂ ಸ್ಕಾಲರ್ಶಿಪ್ ನನ್ನ ಮಗಳು 90% ಜಾಸ್ತಿ ಇದೆ, ಅದಕ್ಕೆ ಮೆಂಬರ್ ಆಗಿದೆಯಾ ಮನೆಗಳು ಇಲ್ಲ ಅಂದರು. ಫಸ್ಟ್ ಮೆಂಬರ್ ಆಗೋ, ಆಮೇಲೆ ನೆಕ್ಸ್ಟ್ ಇಯರ್ ಸಿಗುತ್ತೆ. ಮೆಂಬರ್ ಆದವರಿಗೆ ಮಾತ್ರ ಇಲ್ಲಿ ಅವಕಾಶ ಇದೆ. ಆದ್ದರಿಂದ ಎಲ್ಲ ನೀವು ಇವಾಗ ಯಾರು ಒಬ್ಬೊಬ್ಬರು ಮೆಂಬರ್ ಆಗಿದ್ದೀರಾ, ಒಬ್ಬೊಬ್ರು 10 ಮೆಂಬರ್ ಆಗಿರ್ಬೋದು, ಒಬ್ಬರು 1 ಮೆಂಬರ್ ಆಗಿರ್ಬೋದು. ಆದರೆ ನಿಮ್ಮ ಅಕ್ಕಪಕ್ಕದವರೆಲ್ಲ ಮೆಂಬರ್ಶಿಪ್ ಮಾಡಿಬಿಟ್ಟು ಈ ಸಹಕಾರಿ ಸಂಘದ ಸವಲತ್ತು ಅವರಿಗೂ ಮುಟ್ಟುವಾಗಿ ಮಾಡಿಬಿಟ್ಟು ನಾವೆಲ್ಲರೂ ಈ ಸಮಾಜಕ್ಕೋಸ್ಕರ ಒಳ್ಳೆತನ, ಯಾಕಂದರೆ ಈ ಸಂಘ ಸಂಸ್ಥೆಗಳ ಮೂಲಕ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು. ಅದನ್ನು ನೀವೆಲ್ಲರೂ ನಮಗೆ ಕೈ ಜೋಡಿಸಬೇಕು, ನಾವು ನಿಮ್ಗೆ ಕೈ ಜೋಡಿಸಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಪೂರ್ಣಿಮಾ ಸಂಘದ ವಾರ್ಷಿಕ ವರದಿಯನ್ನು ಸಭೆಗೆ ಮಂಡಿಸಾಯಿರು. ವಾರ್ಷಿಕ ವರದಿ 2017-18 ಆತ್ಮೀಯ ಸದಸ್ಯ ಸಹಕಾರಿ ಬಂಧುಗಳೇ, 2017-18 ನಮ್ಮ ಸಹಕಾರಿಯ ವಾರ್ಷಿಕ ಸರ್ವ ಸದಸ್ಯರ ಸಭೆಗೆ ಬಂದಿರುವ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ 2017-18 ಸಾಲಿನ ಆಡಳಿತ ಮಂಡಳಿಯ ವರದಿಯನ್ನು ಹಾಗೂ 2018-19 ಸಾಲಿಗೆ ಹಾಕಿಕೊಂಡಿರುವ ಯೋಜನೆಗಳನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ಸಹಕಾರಿಯ 2017-18 ಆರ್ಥಿಕ ವರ್ಷಾಂತ್ಯಕ್ಕೆ ಸಹಕಾರಿಯು ಕೈಗೊಂಡ ಸಂಪೂರ್ಣ ವ್ಯವಹಾರವನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇವೆ. ಆಡಳಿತ ಮಂಡಳಿ ಪ್ರಸ್ತುತ 14 ಮಂದಿ ನಿರ್ದೇಶಕರನ್ನು ಒಳಗೊಂಡಿದ್ದು ಶ್ರೀ ರಮೇಶ್ MS ಸೌಂದರ್ಯ ರಮೇಶ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉಪಾಧ್ಯಕ್ಷರಾಗಿ ಶ್ರೀ ವಿಶಾಲ್ ಕಾಸಿಂ ಬಿಟ್ಟು, ನಿರ್ದೇಶಕರಾಗಿ ಶ್ರೀ ಶ್ರೀನಿವಾಸ್ ಎನ್, ಶ್ರೀ ನಾರಾಯಣ್ ಕುಲಾಲ್, ಶ್ರೀ ಭರತ್ ಪಿ, ಶ್ರೀಮತಿ ನಿರ್ಮಲಾ, ಶ್ರೀಮತಿ ಚೈತ್ರ ಆರ್, ಕುಮಾರಿ ಸೌಮ್ಯ, ಶ್ರೀ ಅನಿಲ್ ಕುಮಾರ್, ಶ್ರೀ ಬಿ ಲೋಹಿತ್, ಶ್ರೀ ವಿವೇಕ್, ಶ್ರೀ ವಿನಯ್ ರಾಜ್ ಎ ಹಾಗೂ ವೃತ್ತಿಪರ ನಿರ್ದೇಶಕರಾಗಿ ಶ್ರೀ ಶಶಿಧರ್ ಶೆಟ್ಟಿ ಮತ್ತು ಶ್ರೀ ಟೋನ್ಸಿ ಪುಷ್ಕಲ್ ಕುಮಾರ್ ರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಹಕಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಶ್ರೀಮತಿ ಪೂರ್ಣಿಮಾರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದಸ್ಯತ್ವ ಸಹಕಾರಿಯಲ್ಲಿದ್ದ ಸದಸ್ಯತ್ವದ ವಿವರ ಈ ಕೆಳಗಿನಂತಿದೆ. ಎ ತರಗತಿ 714 ವರ್ಷಾಂತ್ಯದಲ್ಲಿ, ಸಿ ತರಗತಿ ವರ್ಷಾಂತ್ಯದಲ್ಲಿ 4. ಸಹಕಾರಿಯ ಆರಂಭದಲ್ಲಿ ಎ ತರಗತಿ ಸದಸ್ಯರು 506 ಮಂದಿ ಇದ್ದು, ವರದಿ ವರ್ಷದಲ್ಲಿ 208 ಮಂದಿ ಸದಸ್ಯರಾಗಿ ಸೇರಿದ್ದು ವರ್ಷಾಂತ್ಯಕ್ಕೆ 714 ಮಂದಿ ಸದಸ್ಯರಿರುತ್ತಾರೆ. ವರದಿ ವರ್ಷದಲ್ಲಿ 4 ಮಂದಿ ಸಿ ತರಗತಿಯ ಸದಸ್ಯರಾಗಿ ಸೇರಿರುತ್ತಾರೆ. ಪಾಲು ಬಂಡವಾಳ ಸಹಕಾರಿಯ ಆರಂಭದಲ್ಲಿ ಎ ತರಗತಿ ರೂಪಾಯಿ 10 ಲಕ್ಷ ಷೇರು ಬಂಡವಾಳವಿದ್ದು, ವರ್ಷಾಂತ್ಯಕ್ಕೆ ರೂಪಾಯಿ 15,01,730 ಷೇರು ಬಂಡವಾಳ ಇರುತ್ತದೆ. ಠೇವಣಿಗಳು ಸಹಕಾರಿಯು ನಿರಕು ಠೇವಣಿ, ಆವರ್ತನ ಠೇವಣಿ, ಉಳಿತಾಯ ಠೇವಣಿ, ಸೌಂದರ್ಯ ನಿತ್ಯ ನಿಧಿ ಠೇವಣಿ, ಸೌಂದರ್ಯ ನಗದು ಪತ್ರ ಹಾಗೂ ಸಿಬ್ಬಂದಿ ಭದ್ರತಾ ಠೇವಣಿಗಳ ಮೂಲಕ ಠೇವಣಿಗಳನ್ನು ಸಂಗ್ರಹಿಸುತ್ತಿದೆ. ದಿನಾಂಕ 31/3/2018 ಅಂತ್ಯಕ್ಕೆ ವಿವಿಧ ಠೇವಣಾತಿಗಳ ವಿವರ: ನಿರಕು ಠೇವಣಿ 18,84,500, ಉಳಿತಾಯ ಖಾತೆ 25,70,631, ಸೌಂದರ್ಯ ನಗದು ಪತ್ರ 55,000, ಸೌಂದರ್ಯ ಮಾಸಿಕ ಠೇವಣಿ 9,000, ಸೌಂದರ್ಯ ನಿತ್ಯ ನಿಧಿ ಠೇವಣಿ 8,97,893, ಒಟ್ಟು 54,17,024. ನಗದು ಶುಲ್ಕ ವರ್ಷಾಂತ್ಯಕ್ಕೆ ನಗದು ಶುಲ್ಕ ರೂಪಾಯಿ 1,35,317 ಉಳಿದಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತೊಕ್ಕೊಟ್ಟು ಶಾಖೆಯ ಚಾಲ್ತಿ ಖಾತೆಯಲ್ಲಿ ರೂಪಾಯಿ 1,16,880 ಉಳಿದಿರುತ್ತದೆ ಹಾಗೂ ಕೆನರಾ ಬ್ಯಾಂಕ್ ಕೋಟೆಕಾರ್ ಶಾಖೆಯ ಚಾಲ್ತಿ ಖಾತೆಯಲ್ಲಿ ರೂಪಾಯಿ 1,46,965 ಉಳಿದಿರುತ್ತದೆ. ಸದಸ್ಯರ ಸಾಲಗಳು ಸಹಕಾರಿಯು ವಿವಿಧ ರೂಪದಲ್ಲಿ ಠೇವಣಿಗಳನ್ನು ಸಂಗ್ರಹಿಸಿ ಸದಸ್ಯರಿಗೆ ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ಚಿನ್ನಾಭರಣ ಈಡಿನ ಸಾಲ, ಸ್ವಸಹಾಯ ಗುಂಪುಗಳಿಗೆ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲ, ಠೇವಣಿ ಮೇಲಿನ ಸಾಲ ಹಾಗೂ ವ್ಯಾಪಾರ ಸಾಲಗಳನ್ನು ನೀಡುತ್ತಿದೆ. ನೀಡಿದ ಸಾಲಗಳು ಹಾಗೂ ವಸೂಲಾತಿಯ ವಿವರ: ಚಿನ್ನಾಭರಣ ಸಾಲ 1/4/2017 31/3/2018 ಅಂತ್ಯಕ್ಕೆ ಸಾಲ ನೀಡಿದ ವಿವರ: ಚಿನ್ನಾಭರಣ ಸಾಲ 5,13,800 1/4/2017 31/3/2018 ವಸೂಲಾತಿ 2,15,100. ವ್ಯಾಪಾರ ಸಾಲ 6 ಲಕ್ಷ, ವಸೂಲಾತಿ 34,173. ವೈಯಕ್ತಿಕ ಸಾಲ ನೀಡಿದ ವಿವರ 42,75,000, ವಸೂಲಾತಿ 4,34,197. ಠೇವಣಿ ಸಾಲ 4,000, ವಸೂಲಾತಿ 4,000. ಸಿಬ್ಬಂದಿ ಸಾಲ 50,000, ವಸೂಲಾತಿ 2,519. ವಾಹನ ಸಾಲ 1,27,000, ವಸೂಲಾತಿ 1,810. ಒಟ್ಟು 1/4/2017 31/3/2018 ಅಂತ್ಯಕ್ಕೆ
ಸಾಲ ನೀಡಿದ ವಿವರ ಒಟ್ಟು 55,69,800. ಒಟ್ಟು ವಸೂಲಾತಿ 6,91,799. 31/3/2018 ವರ್ಷಾಂತ್ಯಕ್ಕೆ ಹೊರಬಾಕಿ ಸಾಲಗಳ ಖಾತೆ: ಸಿಬ್ಬಂದಿ ಸಾಲ 47,481, ವ್ಯಾಪಾರ ಸಾಲ 5,65,827, ಚಿನ್ನಾಭರಣ ಮೇಲಿನ ಸಾಲ 2,98,700, ವೈಯಕ್ತಿಕ ಸಾಲ 38,40,803, ವಾಹನ ಸಾಲ 1,25,190, ಒಟ್ಟು 48,78,001. ಸಹಕಾರಿಯ ಸ್ಥಿರ ಚರ ವಸ್ತುಗಳ ವಿವರ: ದಿನಾಂಕ 31/3/2018 ಅಂತ್ಯಕ್ಕೆ ಸಹಕಾರಿಯ ಒಟ್ಟು ರೂಪಾಯಿ 10,29,324 ಮೌಲ್ಯದ ಸ್ಥಿರ ಚರ ವಸ್ತುಗಳಿರುತ್ತದೆ. ಸಿಬ್ಬಂದಿ: ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಶ್ರೀಮತಿ ಪೂರ್ಣಿಮಾ, ಹಿರಿಯ ಗುಮಾಸ್ತೆಯಾಗಿ ಶ್ರೀಮತಿ ಸುನೀತಾ, ಗುಮಾಸ್ತೆಯಾಗಿ ಕುಮಾರಿ ಅರ್ಪಿತಾ, ಸೌಂದರ್ಯ ನಿತ್ಯನಿಧಿ ಠೇವಣಿ ಸಂಗ್ರಹಕಾರರಾಗಿ ಶ್ರೀ ವಿನಯ್ ರಾಜ್ರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಡಳಿತ ಮಂಡಳಿ 2017-18ನೇ ಸಾಲಿನಲ್ಲಿ ಸಹಕಾರಿಯ ಒಟ್ಟು 3 ಆಡಳಿತ ಮಂಡಳಿ ಸಭೆ ಜರುಗಿರುತ್ತದೆ. ಲೆಕ್ಕ ಪರಿಶೋಧನೆ: ನಮ್ಮ ಸಹಕಾರಿಯ ಲೆಕ್ಕ ಪರಿಶೋಧನೆಯನ್ನು CA ಬಾಲಕೃಷ್ಣ ಭಟ್, ಮೂಡುಬಿದ್ರೆ, ಸನ್ನದು ಲೆಕ್ಕ ಪರಿಶೋಧಕರು, ಸನ್ನದು ಸಂಖ್ಯೆ 22-73-76, ದಿನಾಂಕ 24/8/2018 ವರದಿ ನೀಡಿದ್ದು, ಪ್ರಸಕ್ತ ಸಾಲಿನಲ್ಲಿ ಸಹಕಾರಿಯು ರೂಪಾಯಿ 6,20,583 ನಷ್ಟದಲ್ಲಿರುತ್ತದೆ. ಸಹಕಾರಿಯ ಮುಂದಿನ ಯೋಜನೆಗಳು: 2017-18ನೇ ಸಾಲಿನ ಸಹಕಾರಿಯು ಹಾಕಿಕೊಂಡಿರುವ ಯೋಜನೆಗಳು: ಸಹಕಾರಿಯ ಕಾರ್ಯವ್ಯಾಪ್ತಿಗೆ ಒಳಪಡುವ ಎಲ್ಲ ಗ್ರಾಮಗಳಲ್ಲಿ A ತರಗತಿ ಮತ್ತು B ತರಗತಿಯ ಸದಸ್ಯತ್ವ ಅಭಿಯಾನ ಕೈಗೊಳ್ಳುವುದು, ಸಹಕಾರಿಯ ಕಾರ್ಯಕ್ಷೇತ್ರದಲ್ಲಿ ಒಳಗೆ ಸ್ವಸಹಾಯ ಗುಂಪುಗಳ ರಚನೆಗೆ ಪ್ರೋತ್ಸಾಹ ನೀಡುವುದು, ಠೇವಣಿ ಸಂಗ್ರಹಣೆಗೆ ಹೆಚ್ಚಿನ ಒತ್ತು ನೀಡುವುದು, ಸರ್ಕಾರದ ವಿವಿಧ ರೀತಿಯ ಯೋಜನೆಗಳನ್ನು ಸಹಕಾರಿಯ ಮೂಲಕ ಸದಸ್ಯರಿಗೆ ನೀಡುವುದು, ಸ್ವಚ್ಛತಾ ಅಭಿಯಾನಕ್ಕಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ಸಹಕಾರಿಯ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದು, ಸಹಕಾರಿಯ ತೀರ ಬಡವರ್ಗದ ಸದಸ್ಯರಿಗೆ ಆರೋಗ್ಯ ಧನ ಸಹಾಯವನ್ನು ನೀಡುವುದು. ವಿಶೇಷ ಮನವಿ: ಸಹಕಾರಿಯ ಸರ್ವ ಸದಸ್ಯರು ಹಾಗೂ ಗ್ರಾಹಕ ಬಂಧುಗಳು ನಮ್ಮ ಸಹಕಾರಿಯಲ್ಲಿ ಆದಷ್ಟು ಠೇವಣಾತಿಗಳನ್ನು ಇರಿಸುವ ಮೂಲಕ ಸಹಕಾರಿಯ ಪ್ರಗತಿಗೆ ಸಹಕರಿಸಬೇಕಾಗಿ ವಿನಂತಿ. ಅಲ್ಲದೆ ಪಡೆದ ಸಾಲಗಳನ್ನು ಕ್ಲಬ್ದ ಸಮಯದಲ್ಲಿ ಮರುಪಾವತಿ ಮಾಡಿ ಸಹಕಾರಿಯು ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ತೋರಿಸುವರೆ ಸಹಕರಿಸಬೇಕಾಗಿ ವಿನಂತಿ. ಕೃತಜ್ಞತೆಗಳು: ಸಂಘದ ಕಾರ್ಯಚಟುವಟಿಕೆ, ಅಭಿವೃದ್ಧಿ, ಠೇವಣಿಗಳಿಗೆ ಸಹಕರಿಸಿದ ಹಿತೈಷಿಗಳಿಗೂ ಸೂಕ್ತ ಮಾರ್ಗದರ್ಶನ ನೀಡಿದ ಸಹಕಾರಿ ಸಹಾಯಕ ನಿಬಂಧಕರು, ಮಂಗಳೂರು ವಲಯ, ಮಂಗಳೂರು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೂ, ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ನಿಗಮಿತ ಬೆಂಗಳೂರು ಇದರ ಎಲ್ಲ ಅಧಿಕಾರಿ ವರ್ಗದವರಿಗೂ, 2017-18ನೇ ಸಾಲಿನ ಸಹಕಾರಿಯ ಲೆಕ್ಕ ಪರಿಶೋಧನೆ ಮಾಡಿದ CA ಬಾಲಕೃಷ್ಣ ಭಟ್, ಸನ್ನದು ಲೆಕ್ಕ ಪರಿಶೋಧಕರು, ಸಹಕಾರಿಯ ಉನ್ನತ ಅಭಿವೃದ್ಧಿಗೆ ಬೆನ್ನುತಟ್ಟಿ ಪ್ರೋತ್ಸಾಹ ನೀಡಿ ಅಭಿಮಾನವಿಟ್ಟು ಸಹಕಾರಿಯೊಂದಿಗೆ ನಿರಂತರವಾಗಿ ವ್ಯವಹರಿಸುತ್ತಿರುವ ಎಲ್ಲ ವರ್ಗದ ಸದಸ್ಯರಿಗೂ ಶ್ರದ್ಧೆ, ನಿಷ್ಠೆ, ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದವರಿಗೂ, ಠೇವಣಿ ಸಂಗ್ರಹಕಾರರಿಗೂ ಆಡಳಿತ ಮಂಡಳಿಯ ಮನದಾಳದ ಕೃತಜ್ಞತೆಗಳು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಸೂಕ್ತ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನೀಡಿ ಸಹಕಾರಿಯನ್ನು ಬೃಹತ್ ಸಂಸ್ಥೆಯನ್ನಾಗಿ ಬೆಳೆಸಲು ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ. ಸಿಬ್ಬಂದಿ ಶ್ರೀಮತಿ ಸುನೀತಾ ವಾರ್ಷಿಕ ಲೆಕ್ಕಪತ್ರ ಮಂಡಿಸಾಯಿರು. ಲೆಕ್ಕ ಪರಿಶೋಧನೆಯನ್ನು CA ಬಾಲಕೃಷ್ಣ, ಸನ್ನದ್ದು ಲೆಕ್ಕ ಪರಿಶೋಧಕರು ನೀಡಿದ ಲೆಕ್ಕ ಪರಿಶೋಧನೆಯಂತೆ ನಮ್ಮ ಸಹಕಾರಿಯ ಲೆಕ್ಕ ಪರಿಶೋಧಿತ ಆರ್ಥಿಕ ತಪ್ಪೆಗಳನ್ನು ತಮ್ಮ ಮುಂದಿಡುತ್ತಿದ್ದೇನೆ. ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ ದಿನಾಂಕ 15/12/2017 31/3/2018 ಜಮಾ ಖರ್ಚು ತಪ್ಪೆ. ಜಮಾ ಪ್ರಾರಂಭದ ಶುಲ್ಕ ನಿಲ್, ನಗದು ಇಲ್ಲ. ಬ್ಯಾಂಕ್ ಖಾತೆಗಳು: CA ಕೆನರಾ ಬ್ಯಾಂಕ್ 28,70,585, SCDCC ಬ್ಯಾಂಕ್ ತೊಕ್ಕೊಟ್ಟು 19,90,570, ಒಟ್ಟು 48,61,155. ಷೇರು ಬಂಡವಾಳ A ತರಗತಿ 15,01,730, C ವರ್ಗ 60, ಒಟ್ಟು 15,01,790. ಠೇವಣಿಗಳು: ಸೌಂದರ್ಯ ನಗದು ಪತ್ರ 55,000, ನೆರಕು ಠೇವಣಿ 18,84,500, ಪಿಗ್ಮಿ ಠೇವಣಿ
11,34,200, ರಿಕರಿಂಗ್ ಠೇವಣಿ 9,000, ಉಳಿತಾಯ ಠೇವಣಿ 88,31,115, ಒಟ್ಟು 1,19,13,815. ಇತರ ಠೇವಣಿಗಳು ಚುನಾವಣಾ ಠೇವಣಿ 19,000. ಸಾಲ ಮತ್ತು ಮುಂಗಡಗಳು: ನೌಕರರ ಸಾಲ 2,519, ವ್ಯಾಪಾರ ಸಾಲ 34,173, ಭದ್ರತಾ ಸಾಲ 4,000, ಚಿನ್ನಾಭರಣ ಆಧಾರ ಸಾಲ 2,15,100, ವಾಹನ ಸಾಲ 1,810, ವೈಯಕ್ತಿಕ ಸಾಲ 4,34,197, ಒಟ್ಟು 6,91,799. ಗಳಿಸಿರುವ ಬಡ್ಡಿ ಸಾಲಗಳ ಮೂಲಕ 1,54,161. ಇತರ ಆದಾಯಗಳು: ಪಿಗ್ಮಿ ಕಮಿಷನ್ 9,157, ಷೇರು ಫೀಸು 31,935, ಪ್ರವೇಶ ಧನ 21,285, ಡಾಕ್ಯುಮೆಂಟ್ ಶುಲ್ಕ 50,495, ಸೇವಾ ಶುಲ್ಕ 926, ವಿಮೆ 3,887, SMS ಶುಲ್ಕ 100, ಸರಬರ ಕಮಿಷನ್ 1,350. ಒಟ್ಟು 1,92,60,55. ಖರ್ಚು: ಬ್ಯಾಂಕ್ ಖಾತೆಗಳು: CA ಕೆನರಾ ಬ್ಯಾಂಕ್ 30,17,550, SCDCC ಬ್ಯಾಂಕ್ ತೊಕ್ಕೊಟ್ಟು 21,07,450, ಒಟ್ಟು 51,25,000. ಠೇವಣಿಗಳು: ಪಿಗ್ಮಿ ಠೇವಣಿ 2,36,307, ಉಳಿತಾಯ ಠೇವಣಿ 62,60,484, ಒಟ್ಟು 64,96,791. ಸಾಲ ಮತ್ತು ಮುಂಗಡಗಳು: ನೌಕರರ ಸಾಲ 50,000, ವ್ಯಾಪಾರ ಸಾಲ 6 ಲಕ್ಷ, ಭದ್ರತಾ ಸಾಲ 4,000, ಚಿನ್ನಾಭರಣ ಆಧಾರ ಸಾಲ 5,13,800, ವಾಹನ ಸಾಲಗಳು 1,27,000, ವೈಯಕ್ತಿಕ ಸಾಲ 42,75,500, ಒಟ್ಟು 55,69,800. ಇತರ ಠೇವಣಿಗಳು: ಚುನಾವಣಾ ಠೇವಣಿ 19,000, ಕಟ್ಟಡ ಠೇವಣಿ 1 ಲಕ್ಷ, ಒಟ್ಟು 1,19,000. ಸಂದಾಯವಾದ ಬಡ್ಡಿ: ಠೇವಣಿಗಳ ಮೇಲಿನ ಬಡ್ಡಿ 26,557, ನೌಕರರ ವೇತನ 97,500. ಇತರ ಖರ್ಚುಗಳು: ಪಿಗ್ಮಿ ಕಮಿಷನ್ 45,366, ಪತ್ರಿಕೆ ಮತ್ತು ಮುದ್ರಣಾ ವೆಚ್ಚ 85,175, ದುರಸ್ತಿ ಮತ್ತು ನಿರ್ವಹಣೆ 16,350, ಅಂಚೆ ಮತ್ತು ದೂರವಾಣಿ ವೆಚ್ಚ 6,957, ವಿದ್ಯುತ್ ವೆಚ್ಚ 4,447, ಜಾಹೀರಾತು 1,90,250, ಬ್ಯಾಂಕ್ ಚಾರ್ಜ್ 466, ಸಹಕಾರಿಯ ವಾರ್ಷಿಕ ಶುಲ್ಕ 4,000, ಸಭೆಯ ಖರ್ಚು 2,020, ಸಾಫ್ಟ್ವೇರ್ ಮತ್ತು ಗಣಕಯಂತ್ರ ನಿರ್ವಹಣೆ ವೆಚ್ಚ 700, ಪತ್ರಿಕೆ ಮತ್ತು ಮುದ್ರಣಾ ವೆಚ್ಚ 2,040, ಕುಡಿಯುವ ನೀರಿನ ಬಿಲ್ 1,260, SMS ಶುಲ್ಕ 24, ಕಚೇರಿ ಬಾಡಿಗೆ 64,000, ಚುನಾವಣಾ ವೆಚ್ಚಗಳು 4,750, ಮೌಲ್ಯ ಮಾಪಕ ವೆಚ್ಚಗಳು 1,350, ಪೂಜಾ ವೆಚ್ಚಗಳು 10,811, ಸೇವಾ ಶುಲ್ಕ 350. ಇದ್ದಾರೆ 1,17,253, ಒಟ್ಟು 5,57,569. ಸ್ಥಿರಾಸ್ತಿ ಅಥವಾ ಚರಾಸ್ತಿಗಳು: ಗಣಕಯಂತ್ರ 1,35,000, ಪೀಠೋಪಕರಣಗಳು 2,54,306, ವಿದ್ಯುತ್ ಉಪಕರಣಗಳು 1,40,380, ಲಾಕರ್ 85,000, ಭದ್ರತಾ ಕೊಠಡಿ 97,500, ಸಾಫ್ಟ್ವೇರ್ 90,000, ಪಿಗ್ಮಿ ಯಂತ್ರ 28,000, ಕಚೇರಿ ಸಲಕರಣೆಗಳು 3,02,335, ಒಟ್ಟು 11,32,521. ಅಂತಿಮ ಶುಲ್ಕ ನಗದು 1,35,317, ಒಟ್ಟು 1,92,60,55. ಸಂಘದ ವೃತ್ತಿಪರ ನಿರ್ದೇಶಕರು ಶ್ರೀ ತೋನ್ಸೆ ಪುಷ್ಕಳ್ ಕುಮಾರ್ ಸಭೆ ನಿಂತ್ಕೊಂಡು ಸಭೆ ಸ್ಥಾಪನೆ ಮಾಡ್ತಾರೆ. ಸ್ವಲ್ಪ ಅದರಲ್ಲಿ
ಈ ವರ್ಷದ ಅವಧಿಯಲ್ಲಿ ಒಂದು ಕೆಲವು ಲಕ್ಷಗಳು ನಷ್ಟದಲ್ಲಿ ಇರುತ್ತದೆ ಎಂಬ ಒಂದು ವಾಕ್ಯವನ್ನು ಕೂಡ ನೀವು ನೋಡಿರ್ಬೋದಲ್ಲ. ಅದರಲ್ಲಿ ಅದಕ್ಕೆ ಕಾರಣ ಇರ್ತದೆ. ಯಾಕಂತ ಹೇಳಿದ್ರೆ ಈಗ ಪ್ರಥಮ ಅವಧಿಯಲ್ಲಿ ಅದು ಕೂಡ ಮುಖ್ಯವಾಗಿ ಒಂದು ಆರ್ಥಿಕ ಸಂಸ್ಥೆಗೆ, ಸಹಕಾರಿ ಸಂಘಕ್ಕೆ ಲಾಭ ಅಂತ ಬರುವುದು ಹೇಗೆ ಅಂತ ಹೇಳಿದರೆ, ಸಾಲಗಳು ಹೊರಗೆ ಹೋದಾಗ ಕ್ಲಬ್ದ ಸಮಯಕ್ಕೆ ಅದರ ಮರುಪಾವತಿಗಳು, ಆ ಬಡ್ಡಿಗಳು ಸರಿಯಾಗಿ ಬರ್ತಾ ಇದ್ದಾಗ ಅಲ್ಲಿ ಲಾಭ. ಆಭರಣ ಸಾಲ ಕೊಟ್ಟಾಗಲೂ ಕೂಡ ಅದರ ಬಡ್ಡಿಗಳು ಬರುವುದರ ಮೂಲಕ ಬಡ್ಡಿಯೇ ಒಂದು ರೀತಿಯಲ್ಲಿ ಸಂಸ್ಥೆಗೆ, ಸಹಕಾರಿ ಸಂಸ್ಥೆಗೆ ಅದು ಲಾಭಾಂಶಗಳು. ಇಲ್ಲಿ ನಮಗೆ ನವೆಂಬರ್ನಲ್ಲಿ ಇದು ಆರಂಭ ಆದದ್ರಿಂದ ಕೇವಲ ಅಲ್ಲಿ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ ಅವಧಿದ್ದು ಮಾತ್ರ ನೋಡಿದಾಗ ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿ ಸಾಲ ಕೊಟ್ಟದ್ದು ಕೂಡ ಕಡಿಮೆ ಇರ್ಬೋದು, ಅಥವಾ ಬಡ್ಡಿಗಳು ಬಂದದ್ದು ಕಡಿಮೆ ಇರುವ ಸಂದರ್ಭದಲ್ಲಿ ಲಾಭಾಂಶಗಳು ಹೆಚ್ಚು ಬರುವುದಿಲ್ಲ. ಎರಡನೇದಾಗಿ ಇಷ್ಟು ದೊಡ್ಡ ಒಂದು ಸಂಸ್ಥೆಯನ್ನು ಅಲ್ಲಿ ಒಂದು ಅಸ್ತಿತ್ವಕ್ಕೆ ತರಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟುಂಟು ಅಂತ ನೀವು ಆಲೋಚನೆ ಮಾಡಿ. ಈ ಇನ್ವೆಸ್ಟ್ಮೆಂಟ್ ಅದು ನಮ್ಮ ಈ ಸಂಘಟನೆಯ ಅಥವಾ ಸಂಸ್ಥೆಯ ಒಂದು ಖರ್ಚಿಗೆ ಬರ್ತದೆ. ಅಲ್ಲಿ ಲಾಭದ ಪ್ರಶ್ನೆಯೇ ಇಲ್ಲ, ಅಲ್ಲಿ ನಷ್ಟವೇ ಬರುವಂಥ ಸಾಧ್ಯತೆಗಳು. ಈ ದೃಷ್ಟಿಯಲ್ಲಿ ಅಲ್ಲಿ ಆ ಒಂದು ಕಾಲಮ್ ಈ ವರ್ಷದಲ್ಲಿ ಒಂದು 5-6 ಲಕ್ಷ ನಷ್ಟವನ್ನು ಅದು ಮುಂದಿನ 6 ತಿಂಗಳೊಳಗೆ ಅದು ಕವರ್ ಆಗಿ ಬರ್ತದೆ ಎಂಬ ಒಂದು ನಂಬಿಕೆ, ಪೂರ್ವ ಭರವಸೆ ಇದರಲ್ಲಿ ಇರ್ತದೆ. ಅಂತೂ ಮುಂದಿನ ವರ್ಷದಲ್ಲಿ ಸಂಸ್ಥೆ ಒಂದು 50 ಲಕ್ಷ ಆದರೂ ಲಾಭ ಮಾಡುವುದರ ಮೂಲ ಅಷ್ಟು ಸಹಕಾರ ಸದಸ್ಯರಿಂದ ಬರಬೇಕು. ಆ ಮೂಲ ಅಷ್ಟು ಸದುಪಯೋಗವನ್ನು ಬೇರೆ ನೀವು ಪಡೀಬೇಕು. ಆವಾಗ ಡಿವಿಡೆಂಡ್ಗಳನ್ನು ಕೊಡಲಿಕ್ಕಾಗ್ತದೆ. ಎಲ್ಲ ರೀತಿಯಲ್ಲಿ ಕೂಡ ಸದಸ್ಯರಿಗೆ ಬೇರೆ ಬೇರೆ ರೀತಿಯ ಸ್ಪಂದನವನ್ನು ಮಾಡಲಿಕ್ಕಾಗ್ತದೆ ಎಂಬುದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳನ್ನು ಸರಿಪಡಿಸುವುದರ ಮೂಲಕವಾಗಿ ಮುಂದಿನ ವರ್ಷದಲ್ಲಿ ಅದನ್ನು ಸಮರ್ಪಕವಾಗಿ ಆ ತಕ್ತೆಗಳನ್ನು ಕೂಡ ಮತ್ತು ಎಲ್ಲರಿಗೂ ಅದು ಒಳ್ಳೆಯ ರೀತಿಯಲ್ಲಿ ಪರಿಣಮಿಸುವ ರೀತಿಯಲ್ಲಿ ಮಾಡುವಂಥ ಎಲ್ಲ ಭರವಸೆಯನ್ನು ಸಿಬ್ಬಂದಿಗಳು ಮತ್ತು ಸಂಸ್ಥೆ ಕೂಡ ನೀಡಿದೆ. ಅವರು ಕೂಡ ಬಹಳ ಉತ್ತಮ ರೀತಿಯ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಈಗ ಇವತ್ತು ಇದನ್ನು ಪೂರ್ತಿ ಈಗ ಇಡೀ ಬ್ಯಾಂಕಿನ ಪರವಾಗಿ, ಸೊಸೈಟಿ ಪರವಾಗಿ ಸುನೀತಾ ಅವರು ಓದಿದ್ದಾರೆ. ಮುಂದಿನ ವರ್ಷದಲ್ಲಿ ವ್ಯವಹಾರ ಜಾಸ್ತಿ ಆದಾಗ ಎಲ್ಲ ಓದಬೇಕಂತಲಿಲ್ಲ, ಅದೆಲ್ಲ ಕೈಯಲ್ಲಿ ನಿಮ್ಮಲ್ಲಿ ಇರುವಾಗ ತಕ್ತೆ ನಂಬರ್, ಪುಟ ನಂಬರ್ ಇದು ನೀವು ನೋಡಿ, ನೀವು ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ ಅಂತ. ತಕ್ತೆ ನಂಬರ್ ಇದು, ಆಮೇಲೆ ಪುಟ ನಂಬರ್ ಇದು ನೋಡಿ, ಅದರಲ್ಲಿ ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ ಅಷ್ಟೇ. ಅಷ್ಟಾಗುವಾಗ ನೀವೇ ಅದನ್ನು ಓದಿ ನೀವೇ ಅದನ್ನು ಕೇಳ್ಬೋದು. ಯಾವಾಗಲೂ ಕೂಡ ಸೊಸೈಟಿಗೆ ಬಂದು ನಿಮಗೆ ಏನು ಕನ್ಫ್ಯೂಷನ್ಸ್ ಉಂಟೋ ಅದರ ಬಗ್ಗೆ ಪ್ರಶ್ನೆ ಮಾಡಿ ಉತ್ತರವನ್ನು ತಿಳ್ಕೊಂಡು ಹೋಗ್ಬೋದು CEO ಅವರ ಹತ್ರ. ಹಾಗಾಗಿ ಇವತ್ತು ಮಾತ್ರ ಇವತ್ತೊಂದು ಪ್ರಥಮ ಸಭೆ ಆದ್ದರಿಂದ ನಾವು ಪೂರ್ಣ ವಿವರವನ್ನು ಕೊಟ್ಟಿದ್ದೇವೆ. ಅದು ಕೂಡ ಕೆಲವರಿಗೆ ಉದ್ದ ಅಂತ ಅನಿಸ್ಬೋದು, ಆದರೆ ಕರ್ತವ್ಯ ಅದು. ಒಂದು ಆರ್ಥಿಕ ಸಂಸ್ಥೆಯ ಅದನ್ನು ಪ್ರತಿ ವರ್ಷ ಮುಂದಿಡುವುದು ನಮ್ಮ ಕರ್ತವ್ಯ. ಆ ನೆಲೆಯಲ್ಲಿ ಸುನೀತಾ ಅವರು ಮುಂದಿಟ್ಟಿದ್ದಾರೆ, ಅಭಿನಂದನೆಗಳು. ಅದರಲ್ಲಿ ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ತಕ್ತೆಯಲ್ಲಿ ಏನಾದರೂ ಲೆಕ್ಕಾಚಾರದಲ್ಲಿ ಅದು ಏನು ಲಕ್ಷ, ಸಾವಿರ ಅಥವಾ ಏನಾದರೂ ಕನ್ಫ್ಯೂಷನ್ ಕೇಳ್ಬೋದು. ಅದು ಸರಿಯಾಗಿ ಅಂತ ಅನಿಸಿದರೆ ಚಪ್ಪಾಳಿಯೊಂದಿಗೆ ಮಂಜೂರು ಕೊಡ್ಬೋದು. ಹಾಗೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ನಾವು. 2018-19 ಕೈಗೊಳ್ಳಲಿರುವಂಥ ಯೋಜನೆಗಳು ಅಂತೇಳಿ ಅದು ಈಗಾಗಲೇ ನಮ್ಮ CEO ಅವರು ವರದಿ ಮಂಡಿಸುವಾಗ ಅದರಲ್ಲಿ ಹೇಳಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅದನ್ನು ಹೇಳಬೇಕಾಗಿಲ್ಲ. ಇನ್ನೊಮ್ಮೆ ಎಲ್ಲ ರೀತಿಯ ಕೈಗೊಳ್ಳುವ ಯೋಜನೆಗಳ ಬಗ್ಗೆ ಅದನ್ನು ಇನ್ನೂ ಕೂಡ ನಿಮಗೆ ಮನವರಿಕೆ ಮಾಡಲಿದ್ದೇವೆ. ಆಮೇಲೆ ಮುಂದಿನ ಸರದಿಯಲ್ಲಿ ಲೆಕ್ಕ ಪರಿಶೋಧಕರಾಗಿ ನೇಮಕ ಮಾಡುವಂಥದ್ದು ಮಹಾಸಭೆಯಲ್ಲಿ ನಿರ್ಣಯ ಆಗಬೇಕು. ಸದ್ಯದ ಮಟ್ಟಿಗೆ ಬಹಳ ನುರಿತವರಾಗಿರ್ತಕ್ಕಂಥ ಸನ್ನದು ಲೆಕ್ಕ ಪರಿಶೋಧಕರಾಗಿರ್ತಕ್ಕಂಥ CA ಬಾಲಕೃಷ್ಣ ಭಟ್ ಮೂಡುಬಿದ್ರೆ ಇವರು ವಿಶ್ವಾಸಪೂರ್ಣವಾಗಿ ಸಂಸ್ಥೆಗೆ ಬಹಳ ಉತ್ತಮ ರೀತಿಯ ಲೆಕ್ಕ ಪರಿಶೋಧನೆ ಮತ್ತು ಮಾರ್ಗದರ್ಶನಗಳು ನೀಡತಕ್ಕವರು. ಅವರೇ ಮುಂದುವರಿಬೇಕಂತೇಳಿ ಸಂಸ್ಥೆ ತೀರ್ಮಾನಿಸುವುದರಿಂದ ಲೆಕ್ಕ ಪರಿಶೋಧಕರ ಆಯ್ಕೆಯನ್ನು ಬಾಲಕೃಷ್ಣ ಅವರ ಭಟ್ಟನ್ನೇ ಮಾಡುವುದಂತ ತೀರ್ಮಾನಿಸಲಾಗಿದೆ. ಇದು ಸಭೆಯು ಕೂಡ ಅದಕ್ಕೆ ಒಪ್ಪಿಗೆಯನ್ನು ನೀಡುತ್ತದೆ ಅಂತ ಭರವಸೆ ಇದೆ. ಇನ್ನು ಇತರ ವಿಷಯಗಳ ಬಗ್ಗೆ ಅಧ್ಯಕ್ಷರ ಅನುಮತಿಯ ಮೇರೆಗೆ ಒಂದು ಅವಕಾಶ ಇಲ್ಲಿ. ಯಾಕಂತ ಹೇಳಿದರೆ ಮಾನ್ಯ ಸದಸ್ಯರಲ್ಲಿ ಹಾಗೂ ಗ್ರಾಹಕರಲ್ಲಿ ವಿನಂತಿ ಮಾಡುವುದೇನಂತ ಹೇಳಿದರೆ, ನಮ್ಮ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರ ನಿರ್ಣಯದ ಮೇರೆಗೆ ಕೇವಲ ಒಂದು ಸಹಕಾರಿ ಸಂಘಟನೆ ಅಲ್ಲಿ ಸಾಲ ಅಥವಾ ಠೇವಣಿ ಇದು ಎರಡೇ ವ್ಯವಹಾರಗಳನ್ನು ಮಾಡುವುದಲ್ಲ,
ಆಮೇಲೆ ನಾವು ಒಂದು ಸಂಸ್ಥೆ ಇಡೀ ಸಾರ್ವಜನಿಕರಿಗೆ ಬೇರೆ ಬೇರೆ ವಿಧಾನದಲ್ಲಿ ಸಹಕಾರಿ ಆಗಬೇಕೆಂಬ ನೆಲೆಯಲ್ಲಿ ಚಿಂತನೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ತೀರಾ ಅಶಕ್ತರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಸಂಸ್ಥೆಯಿಂದ ಹೇಗೆ ಸಾಧ್ಯ ಅಂತೇಳಿ ಸಿಬ್ಬಂದಿ ಕುಮಾರಿ ಅರ್ಪಿತಾ ವಾರ್ಷಿಕ ಸಾಮಾನ್ಯ ಸಭೆದ ನೋಟಿಸ್ನ ಮಂಡನೆ ಮಾಡ್ತಾರೆ. ಸದಸ್ಯರಾದ ತಾವು ಕ್ಲಬ್ನ ಸಮಯಕ್ಕೆ ಸರಿಯಾಗಿ ಹಾಜರಾಗಬೇಕಾಗಿ ವಿನಂತಿ. ಆಡಳಿತ ಮಂಡಳಿಯ ಅನುಮತಿಯ ಮೇರೆಗೆ ಕೊಲ್ಯ ಮಂಗಳೂರು ದಿನಾಂಕ 13/8/2018 ಶ್ರೀಮತಿ ಪೂರ್ಣಿಮಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಕಾರ್ಯಕ್ರಮಗಳು ಪ್ರಾರ್ಥನೆ ಸ್ವಾಗತ 2017-18ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸನ್ನು ದೃಢೀಕರಿಸುವುದು. 2017-18ನೇ ಸಾಲಿನ ವಾರ್ಷಿಕ ವರದಿಯನ್ನು ಓದಿ ಮಂಜೂರು ಮಾಡುವುದು. 2017-18ನೇ ಸಾಲಿನ ಮುಂಗಡ ಪತ್ರಕ್ಕಿಂತ ಜಾಸ್ತಿಯಾದ ಖರ್ಚುಗಳನ್ನು ಮಂಜೂರು ಮಾಡುವುದು. 2017-18ನೇ ಸಾಲಿನ ಅಂದಾಜು ಆಯವ್ಯಯ ಪಟ್ಟಿಯನ್ನು ಮಂಜೂರು ಮಾಡುವುದು. 2017-18ನೇ ಸಾಲಿನ ಲೆಕ್ಕ ಪರಿಶೋಧಿತ ಆರ್ಥಿಕ ಖರ್ಚುಗಳು ಲೆಕ್ಕ ಪರಿಶೋಧನಾ ವರದಿಗೆ ಸಿದ್ಧಪಡಿಸಿದ ಅನುಪಾಲನಾ ವರದಿಗಳನ್ನು ಅಂಗೀಕರಿಸುವುದು. 2018-19ನೇ ಸಾಲಿನಲ್ಲಿ ಸಹಕಾರಿಯು ಕೈಗೊಳ್ಳುವ ಕಾರ್ಯಕ್ರಮಗಳ ಚಟುವಟಿಕೆಗಳ ಬಗ್ಗೆ 2018-19ನೇ ಸಾಲಿನ ಲೆಕ್ಕ ಪರಿಶೋಧಕರ ನೇಮಕಾತಿಯ ಬಗ್ಗೆ ಅಧ್ಯಕ್ಷರ ಅನುಮತಿಯ ಮೇರೆಗೆ ಬರಬಹುದಾದ ವಿಷಯಗಳು. ವಂದನಾರ್ಪಣೆ, ವಿಶೇಷ ಸೂಚನೆ. ಸಾಮಾನ್ಯ ಸಭೆಗೆ ಬರುವಾಗ ಈ ನೋಟಿಸನ್ನು ತಪ್ಪದೆ ತರಬೇಕಾಗಿ ವಿನಂತಿ. ಸಹಕಾರಿಯ ಸದಸ್ಯರ ಗುರುತು ಚೀಟಿಯನ್ನು ಪಡೆಯಲು ತಮ್ಮ 2 ಸ್ಟ್ಯಾಂಪ್ ಸೈಜ್ ಫೋಟೋ ಭಾವಚಿತ್ರಗಳೊಂದಿಗೆ ಕಚೇರಿ ಸಮಯದಲ್ಲಿ ಸಲ್ಲಿಸಿ ಪಡೆಯಬಹುದು. ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಕೇಳಬಹುದಾದ ವಿಚಾರವನ್ನು ಸಾಮಾನ್ಯ ಸಭೆಗೆ 3 ದಿನಗಳ ಮುಂಚಿತವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಲಿಖಿತ ರೂಪದಲ್ಲಿ ನೀಡುವುದು. ಶಾವಿವಿ ಅವರಿಗೆ 90.08% ಬರೆದು ಇದು SSLCಯಲ್ಲಿ ನಡೆದಂಥ ಉತ್ತೀರ್ಣರಾದವರಿಗೆ ಇಲ್ಲಿ ಸಂಜನಾ ಅವರು 560 ಮಾರ್ಕ್ಸ್ ಪಡೆದು PUCಯಲ್ಲಿ 93.33% ತೆಗೆದಿದ್ದಾರೆ. 5000 ಈಚ್ 5000 ಈಚ್ ಈ ಒಂದು ವಿಶೇಷವಾದಂತಹ ಬಹುಮಾನಗಳನ್ನು ಕೊಟ್ಟಿದ್ದಾರೆ. ಹೌದಾ, ಒಂದು ಸ್ಕಾಲರ್ಶಿಪ್ 5000 ರೂಪಾಯಿ ಶ್ರಾವ್ಯ ಅವರಿಗೆ ಸಿಕ್ಕಿದೆ. ಹಾಗೆ ಸಂಜನಾ ಅವರಿಗೆ ಅವರ ತಾಯಿ ಪಡೀತಾ ಇದ್ದಾರೆ. ಹಾಗೆ ಈ ರೀತಿಯಲ್ಲಿ ಪಡೀಲಿಕ್ಕೆ ಬಂದವರಿಗೆ ಅಭಿನಂದನೆಗಳು. ಅದರ ಜೊತೆಗೆ ನಿರ್ದೇಶಕ ಮಂಡಳಿ ಸದಸ್ಯರು ಸರ್ವಶ್ರೀ ಶ್ರೀನಿವಾಸಿಯನ್, ನಾರಾಯಣ್ ಕುಲಾಲ್, ಭರತ್ ಪಿ, ಶ್ರೀಮತಿ ನಿರ್ಮಲಾ, ಕುಮಾರಿ ಸೌಮ್ಯ, ಅನಿಲ್ ಕುಮಾರ್, ಬಿ ಲೋಹಿತ್, ವಿನಯರಾಜ್ ಬೊಕ್ಕ ವೃತ್ತಿಪರ ನಿರ್ದೇಶಕರು ಶ್ರೀ ಶಶಿಧರ್ ಶೆಟ್ಟಿ ಸಭೆತ ಮುತಾಲ್ಕೆಡಿತ್ತರು.